ನ್ಯೂಸ್ ಟೈಮ್ ಕನ್ನಡ ಅರ್ಪಿಸುವ ನವರಾತ್ರಿ ವಿಶೇಷ. ಇದು ಗೆಜ್ಜೆಗಿರಿ ನಂದನ ಬಿತ್ತಿಲಂತ ಈ ಕ್ಷೇತ್ರದಲ್ಲಿ ಪುರಾತನದಿಂದ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಆ ಧರ್ಮದೇವತೆ ಆ ಧೂಮಾವತಿ, ಪಂಜುರ್ಲಿ, ಹಾಗೆ ಪರಿವಾರ ಶಕ್ತಿಗಳು, ಹಾಗೆ ತಾಯಿ ಧರ್ಮಚಾವಡಿ, ದೇಯಿ ಬೈದಿದಿ, ಹಾಗೆ ಅವಳಿ ವೀರರಂಥ ಮೂಲಕ್ಷೇತ್ರ, ಎತ್ತರದ ಶಿಖರಾಗ್ರದಲ್ಲಿ ಆ ಕೋಟಿ ಚೆನ್ನಯರು ನೆಲೆ ನಿಂತಹ ಪಡುಮಲೆಯ ಈ ಮಣ್ಣಿನ ಇತಿಹಾಸದ ಚರಿತ್ರೆಯನ್ನು ಹೇಳಲಿಕ್ಕೆ ನಮಗೆ ಅಸಾಧ್ಯ. ಯಾಕಂದರೆ ಆ ಶಕ್ತಿಗಳ ಹೆಸರನ್ನು ಹೇಳಬೇಕಾದ್ರೆ ತನ್ನ ಭಕ್ತಿ ಶ್ರದ್ಧೆಯಿಂದ ಮಾತ್ರ ಹೇಳಬಹುದು, ಹೊರತು ಬೇರೆ ನಮಗೇನು ಸಾಧ್ಯ. ಇತಿಹಾಸದಲ್ಲಿ ಈ ಮನೆತನದಲ್ಲಿ ಇದ್ದುಕೊಂಡು ನಮ್ಮ ಹಿರಿಯರು, ಆ ಪೂರ್ವಜರು ಈ ಮನೆಯಲ್ಲಿ ಇದ್ದುಕೊಂಡು ತನ್ನ ಕರ್ತವ್ಯವನ್ನು ಮಾಡಿಕೊಂಡು ಬಂದಿದ್ದಂತಹ ಮನೆ. ಬಿರ್ಮನ ಬೈದ್ಯ, ಸಯನ ಬೈದ್ಯ, ಹಾಗೆ ದೇಯಿ ಬೈದ್ಯತಿ ಮತ್ತು ಅವಳಿ ವೀರರು, ಕೋಟಿ ಚೆನ್ನಯರು ಬೆಳೆದಂತಹ ಮೂಲ ಮನೆ ಈ ಧರ್ಮಚಾವಡಿ. ಈ ಮನೆಯಲ್ಲಿದ್ದುಕೊಂಡು ಪರ ಊರೆಲ್ಲ ಹೋಗಿ ಆ ಕೋಟಿ ಚೆನ್ನಯರ ದಿವ್ಯ ಗರಡಿಯನ್ನು ಪಡೆದಂತಹ ಬೇರೆ ಬೇರೆ ಗರಡಿ ಜಾಗ ಇದೆ. ಅದರಲ್ಲಿ ಕೂಡ ನಮ್ಮ ಎನ್ಮೂರ ಗರಡಿ, ಮೂಲ ಗರಡಿಯನ್ನು ಪಡೆದು ಆ ಹೆಸರನ್ನು ಗಳಿಸಿದೆ. ಹಾಗೆ ಬೇರೆ ಬೇರೆ ಜಾಗದಲ್ಲಿ ಗರಡಿದ್ದರೂ ಕೂಡ 550 ವರ್ಷದ ನಂತರ ಈ ಮನೆಯನ್ನು ಆ ಧರ್ಮಚಾವಡಿಯನ್ನಾಗಿ ಮಾಡಿ ಆ ದೇಯಿ ಬೈದ್ಯತಿಗೆ ಒಂದು ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಆ ಪೂಜೆ ಪುರಸ್ಕಾರವನ್ನು ಪಡೆಯುವಂತಹ ಮಾತೆ ತಾಯಿಯ ಒಂದು ಶಕ್ತಿ. ಅದು ಸಾಧಾರಣ 2020ರಲ್ಲಿ ಈ ಕ್ಷೇತ್ರ ನಿರ್ಮಾಣ ಆಯಿತು. ನವರಾತ್ರಿ ಉತ್ಸವ ಅದು ಸಾಧಾರಣ 2020ರಿಂದ ನಂತರ ಆ ನವರಾತ್ರಿ ಉತ್ಸವವನ್ನು ಎಲ್ಲ ಊರು ಪರ ಊರು ಎಲ್ಲ ಜನಗಳ ಸೇರಿಕೆಯಿಂದ ಒಂದು ಭಜನಾ ಕಾರ್ಯಕ್ರಮ, ಒಂದು ಮಧ್ಯಾಹ್ನದ ಮಹಾಪೂಜೆ ಮತ್ತು ಸಂಜೆಯ ಮಹಾಪೂಜೆ ಇದನ್ನೆಲ್ಲ ಮಾಡಿಕೊಂಡು 3 ಹೊತ್ತಿನ ಪೂಜೆಯನ್ನು ಮಾಡಿಕೊಂಡು ಆ ಭಜನಾ ಕಾರ್ಯಕ್ರಮವನ್ನು ಊರಿನವರು ಹಾಗೆ ಪರ ಊರಿನವರೆಲ್ಲ ಬಂದು 2 ಹೊತ್ತಿನ ಭಜನಾ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಅದು ಆ ದೈವಗಳ ಒಂದು ಕೃಪೆಯಿಂದ ಮಾಡುತ್ತೇವೆ, ಹೊರತು ನಮ್ಮದು ಏನಲ್ಲ. ಅದೇ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಯಶಸ್ವಿಯಾಗಿ ಆ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸಿ ಆ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೊರಗಿನಿಂದ ಆದಿತ್ಯವಾರ ದಿವಸ ಸ್ವಲ್ಪ ಜನಗಳು ಜಾಸ್ತಿ ಬರ್ತಿದ್ದಾರೆ. ಯಾಕಂದರೆ ಈ ಒಂದು ಮೂಲಕ್ಷೇತ್ರ ಮತ್ತು ಈ ತಾಯಿಯ ಮನೆಗೊಮ್ಮೆ ಬರಬೇಕು, ಈ ತಾಯಿಯ ಒಂದು ಪ್ರಸಾದವನ್ನು ತಗೊಳ್ಬೇಕು. ಅದರ ಒಟ್ಟಿಗೆ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನಡೆದು ಬಂದಂತಹ ಒಂದು ಮದ್ದಿನ ಇತಿಹಾಸ. ಆ ಮದ್ದಿಗೆ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಅದು ನಮ್ಮ ಗಿಡಮೂಲಿಕೆಯಲ್ಲಿ ತಯಾರು ಮಾಡಿ ಈ ತಾಯಿಯ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಒಳ್ಳೆ ಒಂದು ಕೊಂಡೋದವರಿಗೆ ಒಳ್ಳೆ ಒಂದು ಕಷ್ಟಗಳೆಲ್ಲ ಪರಿಹಾರ ಅಂತ ಒಂದು ಇತಿಹಾಸವೂ ಇದೆ. ಅದನ್ನೆಲ್ಲ ಭಕ್ತರೆಲ್ಲ ಪಡೆದು ಮುಂದಕ್ಕೆ ಎಲ್ಲ ಶಕ್ತಿಗಳು ಎಲ್ಲರಿಗೂ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿಯನ್ನು ಕೊಡಲಿ. ಮತ್ತು 22ನೇ ತಾರೀಕಿಗೆ ನವರಾತ್ರಿ ಉತ್ಸವ ಶುರುವಾಗಿ ಒಂದು ಸುರುವಿಗೆ ವಿಶೇಷ ಎಲ್ಲ ಕಾರ್ಯಕ್ರಮ, ಅನಂತರ 1ನೇ ತಾರೀಕಿಗೆ ಮತ್ತು ಲಾಸ್ಟು ನವರಾತ್ರಿ ಕಾರ್ಯಕ್ರಮ ಲಾಸ್ಟ್ ಆಗುವಾಗ ಒಂದು ವಿಶೇಷ ಪೂಜೆ ಎಲ್ಲ ಇರ್ತದೆ. ಅದಕ್ಕೆಲ್ಲ ಭಗವತ್ ಭಕ್ತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ನನ್ನ ಪ್ರಾರ್ಥನೆ.